ಅಕ್ಟೋಬರ್ 15ರ ಬಳಿಕ ಚಿತ್ರಮಂದಿರ ತೆರೆಯಲು ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಹೀಗಾಗಿ ಇತ್ತ ಒಂದಿಷ್ಟು ಹಳೆಯ ಚಿತ್ರಗಳು ರಿಲೀಸ್ ಆಗ್ತಿದ್ರೆ ಅತ್ತ ಕರಾವಳಿಯಲ್ಲಿ ಒಂದಿಷ್ಟು ಹಳೆಯ ತುಳು ಚಿತ್ರಗಳು ಮರುಬಿಡುಗಡೆ ಆಗ್ತಿದೆ. ಈ ಪೈಕಿ ವೈಭವ್ ಪ್ರಶಾಂತ್ ನಿರ್ದೇಶನದ ದಗಲ್ಬಾಜಿಲು ಕೂಡ ಒಂದು. ಅದು ಜುಲೈ 20, 2018 ಮಂಗಳೂರಿನ ಜ್ಯೋತಿ ಮೀನ್ ಥಿಯೇಟರ್ ಸೇರಿದಂತೆ ತುಳುನಾಡಿನಾದ್ಯಂತ ಏಕಕಾಲಕ್ಕೆ ತೆರೆ ಕಂಡ ದಗಲ್ಬಾಜಿಲು ತುಳು ಇಂಡಸ್ಟ್ರಿಯಲ್ಲಿ ಹೊಸ ಮೈಲುಗಲ್ಲನ್ನು ನೆಟ್ಟಿತ್ತು. ಸಂತೋಷ್ ಶೆಟ್ಟಿ ಕುಂಬ್ಳೆ ನಿರ್ಮಾಣದ ಈ ಚಿತ್ರದಲ್ಲಿ ಕೋಸ್ಟಲ್ ವುಡ್ನ ದಿಗ್ಗಜ ಕಲಾವಿದರೆಲ್ಲರೂ ಬಣ್ಣ ಹಚ್ಚಿರುವುದು ವಿಶೇಷವಾಗಿತ್ತು. ವಿಭಿನ್ನವಾದ ಹಾಸ್ಯದ ಮೂಲಕ ಕಲಾಭಿಮಾನಿಗಳ ಮನಗೆದ್ದ ದಗಲ್ಬಾಜಿಲು ಮುಖ್ಯ ಚಿತ್ರಮಂದಿರ ಜ್ಯೋತಿಯಲ್ಲಿ 50 ದಿನಗಳ ಪ್ರದರ್ಶನ ಕಂಡಿತ್ತು. ಈ ಮಧ್ಯೆ ಬೆಂಗಳೂರು, ಮುಂಬೈ, ದುಬೈ, ಇಸ್ರೇಲ್ ಹೀಗೆ ಪ್ರಪಂಚದಾದ್ಯಂತ ತೆರೆ ಕಂಡಿದ್ದು ಮಾತ್ರವಲ್ಲದೆ ಭರ್ಜರಿ 100 ದಿನಗಳ ಮಿಂಚಿನ ಓಟಕ್ಕೆ ಸಾಕ್ಷಿಯಾಯಿತು. ಇನ್ನು ಈ ಚಿತ್ರದ ಆಡಿಯೋವನ್ನು ಕರುನಾಡ ಚಕ್ರವರ್ತಿ ನಮ್ಮ ಡಾಕ್ಟರ್ ಶಿವಣ್ಣ ರಿಲೀಸ್ ಮಾಡಿದ್ರು. ಚಿತ್ರದ ಹಾಡನ್ನು ಕೇಳಿ ಇಷ್ಟಪಟ್ಟರು. ತುಳು ಚಿತ್ರರಂಗದ ಜೊತೆ ಆತ್ಮೀಯವಾಗಿರುವ ಶಿವಣ್ಣ ಚಿತ್ರದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದು ಮಾತ್ರವಲ್ಲದೆ ಚಿತ್ರಕ್ಕೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದ್ರು. ಇವರ ಮಾತಿನಂತೆ ಚಿತ್ರ ಯಶಸ್ವಿ ಪ್ರದರ್ಶನ ಕಂಡಿದ್ದು ಮಾತ್ರವಲ್ಲದೆ ಇದೀಗ ರಿಲೀಸ್ ಆಗ್ತಿದೆ. ಅಂದು ಭರ್ಜರಿಯಾಗಿ ಪ್ರದರ್ಶನ ಕಂಡಿದ್ದ ದಗಲ್ಬಾಜಿಲು ಚಿತ್ರ ಇದೇ ಶುಕ್ರವಾರ ಅಂದ್ರೆ ಅಕ್ಟೋಬರ್ 23ರಂದು ಮಂಗಳೂರಿನ ಬಿಗ್ ಸಿನಿಮಾದಲ್ಲಿ ರಿಲೀಸ್ ಆಗ್ತಿದೆ. 7 ತಿಂಗಳು ಕೊರೋನಾದ ಭಯದಲ್ಲಿ ಮನೆಯಲ್ಲೇ ಕೂತು ಟಿವಿ ನೋಡಿದ್ದು ಸಾಕು. ಒಮ್ಮೆ ಚಿತ್ರಮಂದಿರದತ್ತ ಹೆಜ್ಜೆ ಹಾಕಿ ದಗಲ್ಬಾಜಿಲು ವೀಕ್ಷಿಸಿ ಹೊಟ್ಟೆ ಹುಣ್ಣಾಗುವಂತೆ ನಕ್ಕು ಮನಸ್ಸು ಹಗುರ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.